ಬರ್ತಿದ್ದಾನೆ. ಈ ಅಮ್ಮ ನೋಡಿ ಏನು ಮಾಡ್ತಿದ್ದಾರೆ ನೋಡಿ. ಇವರು ಕಳ್ಳರಾಗಿ ನೋಡಿ ಇಲ್ಲಿ ಇಣಿಕ್ತಾ ಇದ್ರು ನೋಡಿ 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 ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಇವತ್ತು ನಾವು ನಿಮಗೆ ತೆಂಗಿನಕಾಯಿ ಕೊಬ್ಬರಿ ಹೇಗೆ ಅದನ್ನು ಒಡೆದು ಹೇಗೆ ಅದನ್ನು ಬಿಸಿಲಲ್ಲಿ ಒಣಗಿಸಿ ಅದ್ರ ಬನ್ನಿ ಗೈಸ್, ಹೋಗುವ. ಈಗ ನಾವು ನಮ್ಮ ಮೇಡಮ್ನವರಿಗೆ ಅಲ್ಲಿ ಸಿಂಹಾಸನ, ಅವರಿಗೆ ಸಿಂಹಾಸನ ಬೇಕು. ಸೊ ಅದಕ್ಕೆ ಸಿಂಹಾಸನವನ್ನು ಎತ್ಕೊಂಡು ಹೋಗ್ತಾ ಇದ್ದೇವೆ. ಬನ್ನಿ ಬಲಿ. ತಗೊಳ್ಳಿ ನಿಮ್ಮ ಆಸನ. ಶ್ರೀಮತಿಯವರೇ ಬನ್ನಿ, ಆಸೀನರಾಗಿ. ಥ್ಯಾಂಕ್ ಯು. ಬನ್ನಿ ಪತಿದೇವ. ನೋಡಿ ಗಾಯ್ಸ್, ಇದಕ್ಕೆ ಕೊಪ್ಪರ ಹೇಳ್ತಾರೆ ಅಲ್ಲ? ಹೌದು, ಕೊಪ್ಪರ ಹೇಳ್ತಾರೆ. ಇದು ಒಣಗಿದ ನಂತರ ನೋಡಿ ಹೀಗೆ ಸಿಪ್ಪೆ ಹಾಗೆ ಹೊಡಿಬೇಕು. ಒಣಗಿದ ನಂತರ ಹೀಗೆ ಸಿಪ್ಪೆ ತೆಗೆದು ಬಿಸಾಡಬೇಕು. ಹೀಗೆ ಬರ್ತದೆ. ವಾವ್, ಸಿಂಪಲ್. ಏನಾಗಿ ಕೊಟ್ಟಡೆ ಇಲ್ಲ ಅಮ್ಮಿಕೊಂಡು ಕುತ್ಕೊಳ್ಳೋದು. ನಮ್ಮ ಇವತ್ತು ಲಾಗ್ ಕನ್ನಡದಲ್ಲಿ ಟಾಮಿಗೆ ದಕ್ಕಲೆ ಯಾಕಂದ್ರೆ ತುಂಬಾ ಮಂದಿ ಕನ್ನಡದಲ್ಲಿ ಮಾಡಿ. ಅಲ್ಲ, ನೀವು ಟಾಮಿಗೆ ಬಿಸಾಡಿ, ಈಗ ಅವನು ಅದನ್ನು ಆಡ್ತಾನೆ. ವೇಸ್ಟ್ ಮೇ ಪೋಯಿ ಅಂತ. ಅವನಿಗೆ ಅವಳು ಊಟ ಆಗುದಿಲ್ಲ, ಅದಕ್ಕೆ ಹಾಗೆ ಅವಳ ಮಾತನ್ನೆಲ್ಲ ಕೇಳುದಿಲ್ಲ ಅವನು. ನನ್ನ ಮಾತು ಮಾತ್ರ ಕೇಳುದು. ಇವತ್ತು ನಾಯನ್ನು ಬಿಟ್ಟು ಹೋದದ್ದು ನೀವು. ನಾನು ಬಿಟ್ಟು ಹೋಗ್ಲಿಲ್ಲ, ನಾನು ಆಕ್ಚುಲಿ ಕಟ್ಟಿ ಹೋಗಿದ್ದೇನೆ ಅದನ್ನು. ಬಸ್ ನೋಡಿ ಗೈಸ್, ಸಿಂಪಲ್, ಏನು ಕಷ್ಟ ಇಲ್ಲ ಇದಕ್ಕೆ. ಹೀಗೆ ಸ್ವಲ್ಪ ತುಂಬ ಬಿಸಿಲಿಗೆ ಒಣಗಿಸಬೇಕು. ಒಣಗಿಸಿದಂತ ಹೀಗೆ. ನೀವು ಎಷ್ಟು ಬಿಸಿಲು ಹಾಕಿದ್ದೀರಿ ಇದಕ್ಕೆ? ಎಷ್ಟು ಬಿಸಿಲು ಹಾಕಿದ್ದೀರಿ? ಇವತ್ತಿಗೆ ಒಂದು 4. झूठ बोलो, बार बार झूठ बोलो. ಬಾರಿ ತಾನೇ ಹಾಕಿದಾಗೆ ಹೇಳ್ತಾರೆ ನೋಡಿ. ನಾನೇ ಹಾಕಿದ್ದೆ, ನಾನೇ ಮಾಡಿದೆಲ್ಲ. ಯಾರಾದ್ರೂ ದಮ್ಮಿಗೆ ಬಂದು ಹೇಳಿಕ್ಕೆ ಅವ್ರು ಮಾಡಿದಂತ ಹೇಳಿ. ಅಲ್ಲಿ ಬದಿ ಮನೆಗೆ ಹೋಗಿದ್ದಾರೆ ದಮ್ಮಿರುವವರು, ಬರ್ಬೋದು. ಇಲ್ಲೇ ಇದ್ದಾರೆ. ಬದಿ ಮನೆ ಅಂತ ಹೇಳಿದ್ದೆ ನೀನು? ಹೌದು, ನನಗೆ ಬಜಗುಡಿ ಹೇಳಿದಾಗ ನಿಮ್ದು ಅಂಗಡಿ ದೂರ. ಸಂಸಾರ ಮಾಡಿ ಮಾಡಿ ಈಗ ನಂಗೆ ಸ್ವಲ್ಪ ಕಿವಿಗೆ ಹೇಳೋದು ಕಡಿಮೆ ಆಗಿದೆ. ಅದೇ ಸಾಲೆ. ಹೌದಾ? ಅಮ್ಮ ಎಲ್ಲಿದ್ದೀರಾ? 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 ಇಲ್ಲಿ ಬನ್ನಿ. ಅವರಲ್ಲಿ ಕುತ್ಕೊಂಡು ಮಾತಾಡ್ತಿದ್ದಾರೆ. ನಿಮ್ಮನ್ನು ಡೋಂಟ್ ಕೇರ್ ಮಾಡಿದ್ದು. ಶೇಮ್ ಆನ್ ಯು. ನಾನು ನಿಮಗೆ TV9 ಅದು ಬ್ರೇಕಿಂಗ್ ನ್ಯೂಸ್ ತೋರಿಸ್ತೇನೆ. ಬನ್ನಿ ನೋಡಿ. ನೋಡಿ, ಇಲ್ಲಿ ಮಗ ಇಷ್ಟು ಕಷ್ಟ ಪಡ್ತಿದ್ದಾನೆ. ಈ ಅಮ್ಮ ನೋಡಿ ಏನು ಮಾಡ್ತಿದ್ದಾರೆ ನೋಡಿ ನೋಡಿ ನೋಡಿ. ಬದಿ ಮನೆಯಲ್ಲಿ ಹೋಗಿ ಪಟ್ಟಾಂಗ ಮಾಡ್ತಾಯಿದ್ದಾರೆ. ಇದೇ ಇವ್ರದ್ದು ಕೆಲಸ ನೋಡಿ 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 ನೋಡಿ. TV9 ಎಕ್ಸ್ಕ್ಲೂಸಿವ್ ನ್ಯೂಸ್. ಏನು ಮಾತುಕತೆ ಆಗಿರ್ಬೋದು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ನಮಗೆ ತಿಳಿದು ನಾವು ಹೇಳುತ್ತೇವೆ, ನಿಮಗೆ ನೀವೊಂದು ಗೆಸ್ ಮಾಡಿ ಎಂತ ಮಾತಾಡ್ತಿರ್ಬೋದು ಅವರು ಅಂತೇಳಿ. ನೋಡಿ ಗಾಯ್ಸ್, ತುಂಬ ಶೀಘ್ರ ತುಂಬ ಏನು ನೋಡಿ. ಮೂಗಿಗೆ ಪೊಡಿ ಕಾಮತ್ ಪೊಡಿಯನ್ನು ತಲ್ಲಿಸಿ ಹೇಗೆ ಮಾಡಿ ನೋಡಿ ನೋಡಿ ನೋಡಿದ್ರು ನೋಡಿ. ನೋಡಿ ಮುಗುಳ್ನಾಗಿ ಬಂತು, ಮುಗುಳ್ನಾಗಿ ನೋಡಿ ನೋಡಿ. ನೋಡಿ ಮಂದಾಸ ನೋಡಿ, ಮಂದಾಸ ನೋಡಿ, ನೋಡಿ ಮೂಗು ನೋಡಿ. ಈಗ ನೋಡಿ, ಈಗ ಮೂಗುರಿಸ್ತಿದೆ. ಅವರು ವಿಡಿಯೋದಲ್ಲಿ ಬರ್ತಾರೆ ಅಂತೇಳಿ ಮೂಗು ನೋಡಿ 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 ಹೇಗೆ ಮೂಗುರಿಸ್ತಾರೆ ನೋಡಿ ನೋಡಿ ನೋಡಿ. ಇದು ಅವರ ಪಾರ್ಟ್ನರ್ ಇನ್ ಕ್ರೈಮ್.
ನೋಡಿ 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 ಈಗ ನೋಡ್ತಾರೆ ಇಲ್ಲಿ. ನೋಡಿ ಸುಮ್ಮನೆ ನೋಡಿ ಇವರಲ್ಲಿ ನೋಡಿ ಸುಮ್ಮನೆ ವೀಡಿಯೋದಲ್ಲಿ ಬರಬೇಕಂತ ನೋಡಿ ಕಷ್ಟ ಬರೋದು ನೋಡಿ ನೋಡಿ ಎಷ್ಟು ನಾಟಕ ಎಲ್ಲ ನೋಡಿ ಇವಾಗ ಸುಮ್ಮನೆ ವೀಡಿಯೋದಲ್ಲಿ ಬರಬೇಕಂತ ಸ್ವಲ್ಪ ನಾಟಕ ಮಾಡೋದು ನೋಡಿ ಅಲ್ಲಿ ನೋಡಿ ನೋಡಿ ನಮ್ಮ ನಾಯಿ ಎಷ್ಟು ಕಷ್ಟಪಡ್ತಿದ್ದಾನೆ ನೋಡಿ ನೋಡಿ ಇವನಿಗೆ ಇದೇ ಕೆಲಸ ನೋಡಿ ಇವಳು ನೋಡಿ ಈಗ ನಾನು ಪುನಃ ವೀಡಿಯೋ ಮಾಡ್ತೇನೆ ಅಂತ ಹೋಗಿ ಕೂತ್ಕೊಂಡದ್ದು ನೋಡಿ ನೋಡಿ ಹೀಗೆ ತೆಗಿಯೋದು ಹೇಳಿದ್ರೆ ಇಷ್ಟ ಸುಮ್ಮನೆ ಬಿಸಾಡ್ಲಿಕ್ಕೆ ಇಷ್ಟ. ऐसा मत करो मेरी जान, लाइफ में कुछ अच्छा करो यार. Tommy, catch. ಏಯ್ ಅಷ್ಟು ದೂರ ಬಿಸಾಡಿದ್ರೆ ಯಾರು ಹೆಕ್ಕೋದು ಯಾರು? ಅಮ್ಮ 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 ಬರುದಾ? ಹಾಂ ಅವನು ಎಕ್ಸಸೈಸ್ ಮಾಡಿ ಇಷ್ಟು ಇಲ್ಲಿ ತರೋದಿಲ್ಲ ಅವನು. ಏ ಸಾಕು ಸಾಕು ಬಾ ಬಾ ನೀನು ಬಾ ಸಾಕು. ನೀನು ವೀಡಿಯೋದಲ್ಲಿ ಬಂದಿದ್ಯಾ? ನೀನು ವೀಡಿಯೋದಲ್ಲಿ ಬಂದಿದ್ದೆ ಟೆನ್ಷನ್ ಮಾಡಬೇಡ ಬಾ. ನನಗೆ ಇದರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ ಈಗ. ನಾಟಕ ನೋಡಿ ಎಷ್ಟು ನಾಟಕ ಮಾಡ್ತಾರೆ ತೆಗೆದು ಬಿಸಾಡ್ತೇನೆ ನೋಡಿ. ಬಿಸಾಡಿ ಆದ್ಮೇಲೆ ಕೆಲವರು ಹೇಳುದು ಬಿಸಾಡ್ತೇನೆ ಅಂತ ಹೇಳಿ. हमारे यहाँ ऐसा ही होता है. ಎಲ್ಲ ಗಟ್ಟಿ ಉಂಟು. ಇದೀಗ ನಾಳೆ ಒಂದು ಬಿಸಿಲಾಗಬೇಕು ಮತ್ತೆ ಆಗ್ತದೆ. ನಿಮ್ಗೆ ಇದರ ಬಗ್ಗೆ ತುಂಬಾ ನಾಲೆಜ್ ಇದೆಯಲ್ಲ? ಮತ್ತೆ ನಮ್ಮದು ಕೊಪ್ಪರದ ಫ್ಯಾಕ್ಟರಿ ಎಲ್ಲಿ ಅದು? ಕುಂದಾಪುರದಲ್ಲಿ. ಹೌದಾ? तेरा बाप यहाँ छोड़कर गया था कि तेरी माँ? ಓ ಈಗ ನೀವು ಮತ್ತೆ ಬಿಟ್ಟದ ನೀವು ಫ್ಯಾಕ್ಟ್ರಿಯನ್ನು? ನಿಮ್ಮನ್ನು ಕಟ್ಕೊಂಡ ನಂತರ ಬಿಡಬೇಕಾಯ್ತು. ಎಂತ ಹೆಸರು ಅಂತ ನಿಮ್ದು ಫ್ಯಾಕ್ಟ್ರಿಯದ್ದು? ಅಪೂರ್ವ ಇವ್ರದ್ದು ಕೊಪ್ಪರ ಫ್ಯಾಕ್ಟರಿ. ಗಾಯ್ಸ್ ಯಾರಾದರೂ ಕುಂದಾಪುರದಲ್ಲಿ ಹತ್ತಿರ ಇರುವವರು ಅಪೂರ್ವ ಕೊಪ್ಪರೆ ಅಂತ अबे जल्दी बोल, कल सुबह पनवेल निकलना. ಅಪೂರ್ವ ಕೊಪ್ಪರ ಫ್ಯಾಕ್ಟ್ರಿ. ಕೊಪ್ಪರ ಫ್ಯಾಕ್ಟರಿ ಇದರ ಬಗ್ಗೆ ನಿಮಗೆ ಎಲ್ಲಿಯಾದರೂ ಮಾಹಿತಿ ಸಿಕ್ಕಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನನಗೆ ತಿಳಿದ ಮಟ್ಟಿಗೆ ಅಲ್ಲಿ ಯಾವುದು ಇಲ್ಲ ಹಾಗೆ. ನಿಮ್ಗೆ ಏನಾದರೂ ಗೊತ್ತಿದ್ರೆ ಅದರ ಬಗ್ಗೆ ತಿಳಿಸಿ. ಅದು ಮನೆಯದ್ದು. ಸುಮ್ಮನೆ ಎಂತಕ್ಕೆಲ್ಲ ಒಬ್ಬಳೇ ಯಾರು ಕೆಲಸ ಮಾಡೋದು. ನಾನು ಸ್ವಲ್ಪ ಮೊಬೈಲ್ ಬಿಸಾಡ ಬಳಿತೆ ನಿಮಗೆ ನೋಡಿ ವೀಕ್ಷಕರೇ, ಅದು ನಾನು ಹಾಕೋದಿಲ್ಲ. ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಇದಕ್ಕೆ ಇನ್ನೊಂದು ಬಿಸಿ ಬೇಕು. ಇನ್ನೊಂದು ಬಿಸಿ ಬಂದರೆ ಆಗ್ತದೆ, ಇಲ್ಲದ್ರೆ ಆಗೋದಿಲ್ಲ. ಕಷ್ಟ ಉಂಟು. ಸ್ವಲ್ಪ ಆಚೆ ಬಿಸಾಯ್ತು ನನ್ನ ಮೊಬೈಲ್. ಇನ್ನೂ ಸಹ EMI ನಂದು ಫಿನಿಶ್ ಆಗಲಿಲ್ಲ. ಮತ್ತು ಅಲ್ಲಿ ವೀಕ್ಷಕರೆಲ್ಲ ಹೇಳ್ತಾರೆ ನಿಮ್ಮ ಎಂತ ಮಾರ ಪ್ರೆಗ್ನೆಂಟ್ ಹೆಂಡತಿಯನ್ನು ಕೆಲಸ ಮಾಡಿಸ್ತೀರಿ ಅಂತ. ನನಗೆ ಇಷ್ಟ ಆದರೆ ನಮಗೆ ಕಷ್ಟ. ಓ ಅಲ್ಲಿ ನೋಡಿ ನಮ್ಮ ಇಲ್ಲಿ ಗುಪ್ತಚರ ಕೆಲವು ಗುಪ್ತಚರರೆಲ್ಲ ಇದ್ದಾರೆ ನೋಡಿ ಇಲ್ಲಿ ನೋಡಿ 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 ಈಗ ಬರ್ತಾರೆ ಎಂಟ್ರಿ ಆಗ್ತಾರೆ ನೋಡಿ 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 ಇವರಲ್ಲಿ ನೋಡಿ ಇವರೆಲ್ಲ ಕಿರಾತಕರು ನೋಡಿ ಹೇಗೆ ಇವರು ಕಳ್ಳರಾಗಿ ನೋಡಿ ಇಲ್ಲಿ ಇಣಿಕ್ತಾ ಇದ್ರು ನೋಡಿ 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 ಇವರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ಯಾರಂತೇಳಿ ನೋಡಿ. ಆಗ ಕಾಮತ್ ನಷ್ಟ ಹೊಡಿನ ತಲ್ಲಿಸ್ತಿದ್ರಲ್ಲ, ಓ ನೋಡಿ ಇದೇ ಇದೇ ಅದು ನೋಡಿ ಕಳ್ಳರಾಗಿ ಒಳಗಿಟ್ರು ಅದನ್ನು. ನೋಡಿ ಗಾಯ್ಸ್ ನೋಡಿದ್ರಲ್ಲ, ಎಕ್ಸ್ಕ್ಲೂಸಿವ್ ಫುಟೇಜ್ ನಿಮಗೆ ತೋರಿಸಿದೆ. ಹೇಗೆ ಗುಪ್ತಚರರು ಬಂದು ಇಣುಕಿ ಹೋಗ್ತಾರೆಲ್ಲ ಹೇಳಿ ನೋಡಿ ಬಂದರು. ಇವರು ನಮ್ಮ ಮೇನ್ ಅತಿಥಿ. ಕಾಮತ್ ನಶ್ಯ ಹುಡುಗಿಗೆ ಇಷ್ಟರ ಮಟ್ಟಿಗೆ ಅವರ ಶೇರ್ ಮಾರ್ಕೆಟನ್ನೆಲ್ಲ ಮೇಲೆ ತಂದವರಂದರೆ ಇವರೇ. ನೋಡಿ ನಶ್ಯ ಹುಡಿಯನ್ನು ಇಷ್ಟವರೆಗೆ ಒಂದು ಎಷ್ಟು ನಶ್ಯ ಹುಡಿ ಎಳೆದಿದ್ದಾರೆ ಅಂತ ಗೊತ್ತಿಲ್ಲ ನಮಗೆ. ಎಷ್ಟಾಗಿರ್ಬೋದು ಇಷ್ಟರ ಮಟ್ಟಿಗೆ? ಎಷ್ಟು ವರ್ಷದಿಂದ? ಸರ್ ಶೆಟ್ಟಿ ಅವರೇ ಎಂತ ಸುಮ್ಮನೆ ಇದು ಸುಮ್ಮನೆ ಹೇಳುದು, ಇದು ಶುದ್ಧ ಸುಳ್ಳು. ಒಂದು ನನಗೆ ತಿಳಿದ ಮಟ್ಟಿಗೆ ಕಡಿಮೆ ಅಂದ್ರೆ ಸಹ ಒಂದು 20 ವರ್ಷ ಆಯಿತು ಹೊಡಿಯನ್ನು ಸೇರ್ತಾನೆ ಇದ್ದಾರೆ. ಅದು ಬಿಡಿ 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 ಅಂತ ಹೇಳಿದ್ರೆ ಅರ್ಥ ಆಗುದಿಲ್ಲ ಇವರಿಗೆ. ಯಾರಿಗೆ ಹೇಳುದು ನೀನು? ಯಾರಿಗೆ ಹೇಳುದು? ನಾವೆಲ್ಲ ಅದೆಲ್ಲ ಇಲ್ಲಪ್ಪ. ನಾವು ಡ್ರಿಂಕ್ಸ್ ಸ್ಮೋಕಿಂಗ್ ಎಲ್ಲ ಇಲ್ಲ. ನಮ್ದು ಏನಾದ್ರು ಬೆಳಿಗ್ಗೆ ನಾವು ಗಂಜಿ ಕುಡಿದು ಕೆಲಸಕ್ಕೆ ಹೋಗೋದು ಅಷ್ಟೇ.
ಅಷ್ಟಾದ್ರೂ ಒಳ್ಳೇದು. ನೋಡಿ ಇವರಿಗೆಲ್ಲ ಹೇಳಿ ಗಾಯ್ಸ್, ಸ್ವಲ್ಪ ಕಮೆಂಟ್ ಬಾಕ್ಸ್ನಲ್ಲಿ ಅಮ್ಮನಿಗೆ ಸ್ವಲ್ಪ ಕಮೆಂಟ್ ಮಾಡಿ ಹೇಳಿ ಏನಂತ ಹೇಳ್ಬೇಕು. ನಶ ಹೊಡಿವೆಲ್ಲ ಬಿಡಿ. ಧೂಮಪಾನ ನೀವು ಬಿಡಿ ಹೇಳ್ತೀರಾ ಶಾರದವರೇ? ನಾವು ಬಿಡಿ ಹೇಳಿದಿಲ್ಲ. ಮತ್ತೆಂತ ಮಾಡೋದು ನೀವು? ನಾನು ನಶ ಬಿಡೋದು ಎಳಿತೀನಿ. ಅದನ್ನು ಬಿಡ್ಲಿಕ್ಕೆ ಆಗುದಿಲ್ಲ ನಿಮಗೆ? ಬಿಡ್ಬೇಕು ಮಾಡ್ತೀನಿ. ಎಂತ ಮಾಡ್ತೀರಾ ಬಿಡ್ಬೇಕಂತ? ಬಿಯರ್ ಕುಡಿದು ಬಿಡ್ಲಿಕ್ಕೆ ಆಗ್ತದಾ? ಆಮೇಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಏನು ಗಾಯ್ಸ್ ನೋಡಿ ಇವಳು ಸುಮ್ಮನೆ इस सज्जन को क्या तकलीफ है भाई? ನಮ್ಗೆ ಎಂತೆಂತ ಅಪವಾದ ಹಾಕ್ತಾ ಇದ್ದಾಳೆ. ಬಿಯರ್ ಅದೆಲ್ಲ ನಾವು ಹಾಗೆಲ್ಲ ಕುಡಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಿಮ್ಗೆ ಗೊತ್ತಿರ್ಬೋದು ನಾವು ಎಷ್ಟು ಇನ್ನಸೆಂಟ್ ಅಂತ ಹೇಳಿ. ನಾವೆಲ್ಲ ಬಿಯರ್ ಎಲ್ಲ ಕುಡಿದಿಲ್ಲ. ನಾವೇನಿದ್ರು ಗಂಜಿ ಕುಡಿದಷ್ಟೇ. ಹೌದು, ಗಂಜಿ ಕುಡಿಯೋದು. ಗಂಜಿ ಕುಡ್ದಿದ್ದೀರಾ? ನೋಡಿ ಗಾಯ್ಸ್ ಎಷ್ಟೊಂದು ನಮ್ಮ ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ. ನಾವು ಬೇರೆ ಯಾವುದು ಚಟ ನಮಗಿಲ್ಲ. ನಮಗೆ ಚಟ ಇರೋದು ಒಂದೇ, ಎಂತ? ಜಿಮ್. ಓನ್ಲಿ ಜಿಮ್. ಅದು ಸಹ ಇಲ್ಲ ಈಗ ಸದ್ಯಕ್ಕೆ. ನಾಳೆ ಜಾಯಿನ್. ಪಬ್ಜಿ ಅದು ಸಹ ಈಗ ಕಡಿಮೆ ಆಗಿದೆ. ಆಫ್ಟರ್ ಮ್ಯಾರೇಜ್ ಎಲ್ಲ ಕಡಿಮೆ ಆಗಿ ಹೋಗಿದೆ. ಹಾಂ ನೋಡಿ ನೋಡಿ ಇವರೇ ಪ್ರೂಫ್ ಹೇಳ್ತಾ ಇದ್ದಾರೆ. ಎಂತ ಇದೆ ಹೆಂಡತಿ ಬಂದ ಮೇಲೆ ಎಲ್ಲ ಕಮ್ಮಿ ಆಗಿದೆ. ನೋಡಿ ಗೊತ್ತಾಯ್ತಲ್ಲ साला ये दुख का खत्म नहीं होता बे. ಗಾಯ್ಸ್ ಎಂತ ಚಟ ಇದ್ರು ಬಿಡಬೇಕಾಗ್ತದೆ ಮದುವೆ ಆದಮೇಲೆ. ನೋಡಿ ಅದಕ್ಕೆಂತ ಉತ್ತರ ಇಲ್ಲ ಇವಳದು. ಇಲ್ಲದು ಭಾರಿ ಮಾತಾಡ್ತಿರ್ಲಿ ಇಷ್ಟವರೆಗೆ. ನೋಡಿ ಈಗ ಖಾಲಿ ಸ್ಮೈಲ್ ಮಾತ್ರ. ಮಿಸ್ ಶಾರದಾ ಅವರೇ, ಇದು ಹೀಗೆ ನೀವು ಮಾಡ್ತೀರಲ್ಲ, ಇದಕ್ಕೆ ಎಷ್ಟು ದಿನ ಬೇಕು ನೀವು ಎಣ್ಣೆ ತೆಗಿಬೇಕಾದ್ರೆ? 13 ಇಲ್ಲದ್ರೆ 15 ದಿವಸ ಆಗಬೇಕು. 13 ಇಲ್ಲಾಂದ್ರೆ 15 ದಿವಸ ಬೇಕೇ ಬೇಕು. ಇಲ್ಲದ್ರೆ ತೆಂಗಿನ ಎಣ್ಣೆ ಹಾಳಾಗ್ತದೆ. ಹಾಳಾಗ್ತದಾ? ಈಗ ತೆಗೆದ್ರೆ ಎಂತ ಪ್ಯೂರ್ ಬರ್ತದಾ? 15 ದಿನ 13 ದಿನ ಆಗಬೇಕು. ಬಂದ ಮೇಲೆ ಆ ತೆಂಗಿನ ಎಣ್ಣೆ ತಂದು ಒಂದು 10 ದಿವಸ ಪುನಃ ಬಿಸಿಲಿಗೆ ಇಡಬೇಕು. ಎಣ್ಣೆಯನ್ನ ಬಿಸಿಲಿಗೆ ಇಟ್ಟ ಮೇಲೆ ಅದೆಲ್ಲ ತೆಂಗಿನಕಾಯಿ ಎಲ್ಲ ಉಳಿತದಲ್ಲ ಮಿಷನ್ ಎಲ್ಲ ಹಾಕಿದ್ದು ಅದೆಲ್ಲ ಮತ್ತೆ ತೆಗಿಲಿಕ್ಕೆ ಆಗ್ತದೆ ನಮಗೆ. ಎಂತ ತೆಗೆಯುದು? ತೆಂಗಿನಕಾಯಿ ಸಿಪ್ಪೆ ಎಲ್ಲ ಹಾಳಾದ ಅದರದ್ದು ಇದು ಪೊರೆಯ ಪೊರೆ ಟೈಪ್ ಕುರೆ ಅದರದ್ದು ಕುರೆ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ತೆಂಗಿನಕಾಯಿ ಎಲ್ಲ ಕೊಜಂಟಿ ಇರ್ತದಲ್ಲ ಅದರ ಒಳಗೆ ಇರ್ತದೆ. ಕೊಜಂಟಿ ಅದಕ್ಕೆ ಕನ್ನಡದಲ್ಲಿ ನಮ್ಗೆ ಆಕ್ಚುಲಿ ಗೊತ್ತಿಲ್ಲ. ಅದೇ ಹೇಳುದು. ಕಾವು ಎಲ್ಲ ಬರ್ತದೆ. ಎಂತ ಬರ್ತದೆ? ಕಾವು ಬರ್ತದೆ. ತೆಂಗಿನಕಾಯಿದು ಕಾವು ಉಂಟಲ್ಲ, ಅದು ಕಪ್ಪಿನದು, ಅದೆಲ್ಲ ಮತ್ತು ಎಣ್ಣೆಯಲ್ಲಿ ಉಳಿತದೆ ಅಡಿ. ಅದಕ್ಕೆ ನಾವು ಬಿಸಿಲಲ್ಲಿ ಇಡಬೇಕು ಎಣ್ಣೆ ತೆಗೆದ ಮೇಲೆ. ಹಾಗೆ ಒಂದು 10 ದಿವಸ ಆದರೂ ಇಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಶಿರುವ ಮಾರಿಗುಡಿಯದ್ದು ಶಾರದಾ ಅಮ್ಮ ಅವರದ್ದು ಎಕ್ಸ್ಪೀರಿಯನ್ಸ್ನ ಮಾತು. ಅದರಲ್ಲಿ ತಪ್ಪು ಸಹ ಇರ್ಬೋದು, ಬೇರೆಯವರು ಬೇರೆ ಟೈಪ್ ಸಹ ಮಾಡಿರ್ಬೋದು, ಅದು ನಮ್ಗೆ ಗೊತ್ತಿಲ್ಲ. ಕೆಲವರು 7 ದಿವಸ ಇರ್ತಾರೆ, ಹಾಗೆಲ್ಲ ಮಾಡ್ತಾರೆ. ನಾನು 10 ದಿವಸ ಇಟ್ಟಿದ್ದೇನೆ ಹೋದ ಸಲ ಸಹ. ನೋಡಿ ಗೋಲ್, ಇನ್ನೊಂದು ಗೋಲ್ ನೋಡಿ, ಗೋಲ್ ನೋಡಿ. ರಾಮಿ, ನೀವು ಎಂತ ಮಾಡಿದ್ದು? ನಾವು ಸಿಪ್ಪೆ ತೆಗೆದದ್ದು. ನಾನು ಇಷ್ಟೆಲ್ಲ ಮಾಡಿದ್ದು, ನನಗೆ ಇದೆಲ್ಲ ಎಲ್ಲ ಮಾಡ್ಲಿಕ್ಕೆ ಗೊತ್ತುಂಟು. ನಮ್ಗೆ ಇಷ್ಟೆಲ್ಲ ಮಾಡಿದವ್ರಿಗೆ ಇದೆಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ. ಬಂದ್ಬಿಟ್ರಲ್ಲ ಲಾಸ್ಟಿಗೆ ಒಂದು ಬಂದು ಗುಂಪಿನಲ್ಲಿ ಒಂದು ಗೋವಿಂದ ಆಗ್ಲಿಕ್ಕೆಲ್ಲ ಗೊತ್ತುಂಟು ಇವರಿಗೆ. ಮತ್ತೆ ಬಸರ ದಂಪತಿ ಇವರೇ ಮಾಡಿದಂತ ಹೇಳ್ತೇವೆ. ಮತ್ತೆ ಬಸಳೆ ದೊಂಪಕ್ಕೆ ಕಣ್ಣೆ ಬಿತ್ತ ಅಂತ ಅದು ಮುಳ್ಳು ಹೋಗಿದೆ. ಬೇಡ್ದು ಕನ್ನಡ ನಿಮ್ಗೆ ಗೊತ್ತಾಯ್ತಲ್ಲ ಗಾಯ್ಸ್, ನೋಡಿ ಹೇಗುಂಟಂತ. ನೋಡಿ ಗಾಯ್ಸ್ ಎಷ್ಟು ಕಷ್ಟ, ನಾನು ಎಷ್ಟು ಕಷ್ಟ ಪಡ್ತಿದ್ದೇನೆ ನೋಡಿ ಗಾಯ್ಸ್. ಇವತ್ತು ರಜೆ ಇದ್ದಕ್ಕೆ ಕಣ್ಣಾರೆ ನೋಡಿ ಎಷ್ಟು. ಇಲ್ಲದಿದ್ರೆ ಗಾಯ್ಸ್ ಅವರು ಖಾಲಿ ಪಬ್ಜಿ ಆಡ್ತಾ ಕೂತ್ಕೊಳ್ಳುದು. ಸುಮ್ಮನೆ ಹೇಳ್ಬಾರ್ದು ಆಯ್ತಾ? ಇದೆಲ್ಲ ನಿಮ್ಮನ್ನು ಅವಳು ಸುಳ್ಳು ಹೇಳಿ, ನಿಮಗೆಲ್ಲ ಸುಳ್ಳು ಹೇಳಿ ನಿಮ್ಮ ದಿಕ್ಕು ಬದಲಾಯಿಸ್ತಾ ಇದ್ದಾಳೆ. ಅಮ್ಮ ನಾನು ಪಬ್ಜಿ ಆಡ್ತೇನಾ? ಇಲ್ಲ ಇಲ್ಲ. ನಿನ್ನೆ ಯಾರು ನಿಮ್ಮದು ಕುಲೆ ಆಟ ಆಡ್ತಿದ್ದ? ಗಜಬ್ ಬೇಜತಿ. ಸ್ವಲ್ಪ ಆಡಿದ್ದಿದ್ದಲ್ಲ. ನೋಡಿ ನನ್ನ ಅಮ್ಮನ ಹೇಗಿದ್ದಾರೆ ಸಪೋರ್ಟ್.
ಮದುವೆ ಆದಮೇಲೆ ಬಿಡುವುದಿಲ್ಲ ಆಡಲಿಕ್ಕೆ. ಗಾಯ್ಸ್ ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಅವಳಿಗೆ ಹೇಳಿ, ಅವಳಿಗೆ ಸ್ವಲ್ಪ ಆಡಲಿಕ್ಕೆ ಬಿಡಬೇಕು, ಸ್ವಲ್ಪ ಫ್ರೀಡಮ್ ಕೊಡಬೇಕಂತೇಳಿ. ನೀನು ಮಾಡಬೇಕು ಫ್ರೀಡಮ್. ಅದು ಹೇಗೆ ಮಾಡೋದು ಫ್ರೀಡಮ್? ಹಾಗೆ ಹೇಗೆ ಸ್ವಲ್ಪ ಅವಳದ್ದು ಕೆಲಸ ಮಾಡಿ ಕೆಲಸ ಮಾಡಿ ಮಾಡುದಲ್ಲ. ಅವಳದ್ದು ಕೆಲಸ ಮಾಡಿದೆ ಅಂತ ನಮಗೆ ಗೊತ್ತಾಗ್ತದ? ನಮಗೆ ಕಾಣ್ತದಲ್ಲ ನೀನು ಮಾಡಿದ್ದು ಕೆಲಸ. समझ रहे हो ना? ಮತ್ತೆ ಹೇಗೆ ಪಾಠ ಇತ್ತಲ್ಲ ನೋಡಿ ನಿಂತು ನೋಡು. ಸಾಕಾ ಜೊತೆಗೆ ಸಾಕ. ನೋಡಿ ನೋಡಿ ನಮ್ಮ ತುಂಬ ಆಯ್ತು ಗಾಯ್ಸ್. ನೋಡಿ ಒಂದು ಮಧ್ಯಾಹ್ನ ಕೂತ್ಕೊಂಡವ ಈ ಸಿಸ್ಟರ್ಗೆ ಹೇಳಿಲ್ಲ ನಾನು. ಎತ್ತರ ಇದ್ದಾಗೆ ನೋಡಿ ಗಾಯ್ಸ್, ಸಂಜೆ ಆಗುವಾಗ ಹೀಗೆ ತರ್ಪಲ್ ಹಾಕ್ಬೇಕು. ಒದ್ದೆ ಸಂಜೆ ಹಾಕ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಬೆಳಿಗ್ಗೆ ಅದರದ್ದು ಮಂಜು ಸಿಂಹ ಬೀಳ್ತದೆ, ಎಂತ ಹೇಳ್ತಾರೆ ಅದಕ್ಕೆ? ಪನಿ ಬೀಳ್ತದೆ, ಮಂಜು ಬೀಳ್ತದೆ. अरे कहना क्या चाहते हो? ಹೌದು, ನೈಟ್ ಹೊತ್ತಿಗೆ ಸರ್ಪಲ್ ಹಾಕಿ ಈಗ ಮುಚ್ಚಬೇಕು. ಇಲ್ಲದ್ರೆ ಅದು ತೆಂಗಿನಕಾಯಿ ಹಾಳಾಗ್ತದೆ. ನೋಡಿ ಗೈಸ್, ಬನ್ನಿ ಹ್ಯಾಂಗ್ ಓವರ್ ಇನ್ನೂ ಸಹ ಮುಗಿಲಿಲ್ಲ ಅವರ. ನೋಡಿ ಗೈಸ್, ನೀವು ತರ್ಪಲ್ ಹಾಕದಿದ್ರೆ ನೋಡಿ ಈಗ ಅದರ ತೆಂಗಿನಕಾಯಿಯ ಪರಿಸ್ಥಿತಿ ಹೀಗೆ ಆಗಿರ್ತದೆ. ಇದರ ಬಗ್ಗೆ ನಿಮಗೆ ಗೊತ್ತುಂಟಲ್ಲ, ಅಡಿಕೆ ನಮ್ಮ ಅಷ್ಟಿಲ್ಲ, ಸ್ಟಿಲ್ ಹಾಂ ಇಷ್ಟುಂಟು. ಇದು ನಮ್ಮ ತೋಟ. ನೋಡಿ ಇದು ನಮ್ಮ ಮನೆಯ ಸುತ್ತಮುತ್ತಲಿನ ತೋಟ, ತೆಂಗಿನ ತೋಟ. ನೀರು ತುಂಬ ಇದೆ, ಮುಕ್ಕಾಲು ಬಾಸಿ ಇದೆ, ಮುಕ್ಕಾಲು ಬಾಸಿ. ಬೇಡ ಹಾಕಿ ಬಿಡೋದು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಾವು ಹೇಗೆ ಕೊಪ್ಪರ ಮಾಡುವುದ ಕೊಪ್ಪರ ಮಾಡುವ ವಿಧಾನದ ಬಗ್ಗೆ ನಿಮಗೆ ನಾವು ಅಲ್ಪ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೇವೆ. ನೋಡಿ ನಮ್ಮ ಮೇಡಮ್ನವರು ಬರ್ತಾ ಇದ್ದಾರೆ, ಹೇಗೆ ಬರೋದು ನೋಡಿ, ದೊಡ್ಡ ಆನೆ ಬಂದಾಗಿ ಬರ್ತಾಳೆ. ನಮ್ಮ ತೋಟಗಾರಿಕಾ ಸಚಿವರಿಂದ ತೋಟದ ಬಗ್ಗೆ ಎಂತ ಹೇಳ್ತಾರೆ ಅದಕ್ಕೆ, ತೋಟ ವೀಕ್ಷಣೆ ಆಗ್ತಾ ಉಂಟು, ಅವರ ಕೃಷಿ ವೀಕ್ಷಣೆ ಆಗ್ತಾ ಉಂಟು. ಹೇಗೆ ಫಲ ಬಂದಿದ್ದ? ಇದು ಯಾವುದ್ರದ್ದು ಬಳ್ಳಿ? ಸೋರೆಕಾಯಿಯ? ನೋಡಿ ಗಾಯ್ಸ್, ಸೋರೆಕಾಯಿ ಬಳ್ಳಿ ಹೇಗೆ ಉಂಟು ಅಂತ ನೋಡಿ. ನೋಡಿ ಗಾಯ್ಸ್, ಸೋರೆಕಾಯಿ ಆಲ್ರೆಡಿ ಒಂದು ಆಗಿದೆ ನೋಡಿ, ಒಂದು ಸೋರೆಕಾಯಿ ಆಗಿದೆ ಆಲ್ರೆಡಿ. ಇನ್ನೊಂದು ಇಲ್ಲಿ ಉಂಟು.